ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಪದಗ್ರಹಣ ನೆರವೇರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಅವರು ಮಾತನಾಡಿ, ಪದಾಧಿಕಾರಿಗಳು ಸದಸ್ಯರು ಕ್ರಿಯಾಶೀಲರಾಗಿದ್ದರೆ ಸಂಘಟನೆಗಳು ಬಲಿಷ್ಠವಾಗುತ್ತದೆ. ಜಿಲ್ಲೆಯ ಹಾಗೂ ಎಲ್ಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಕ್ರಿಯಾಶೀಲರಾಗಿರುವ ಕಾರಣ ಜಿಲ್ಲೆಯ ಸಂಘಕ್ಕೆ ರಾಜ್ಯದಲ್ಲಿಯೇ ಉತ್ತಮ ಹೆಸರಿದೆ ಎಂದರು. ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇನ್ನಷ್ಟು ಕ್ರಿಯಾಶೀಲವಾಗಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯನಿರ್ವಹಿಸೋದನ್ನ ಇವತ್ತು ಜಿಲ್ಲೆಯನ್ನು ಹೊತ್ತು ನಮಗೆ ಎಲ್ಲ ಸೇರಿ ಪತ್ರಕರ್ತರು ಅಂದರೆ ಇವತ್ತು ನಾವು ಜಾತಿ ಮತ ಭೇದವನ್ನು ಮೀರಿ ನಾವೆಲ್ಲ ಪತ್ರಕರ್ತರು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಾವು ಯಾವತ್ತೂ ಕೂಡ ಒಟ್ಟಾಗಬೇಕು. ಯಾಕಂದರೆ ಇದು ನಾವು ಸುಳ್ಯದಲ್ಲಿ ಮುಸ್ಲಿಂ, ಇಲ್ಲಿ ನಾವು ಆ ಸಂಘ ಈ ಸಂಘ ಅಂತ ಹೇಳಿದರೆ ಮುಸ್ಲಿಂ ಆಗ್ತಿಲ್ಲ. ಅಂದರೆ ಇವತ್ತೆಲ್ಲರೂ ಪತ್ರಕರ್ತರು ಒಂದು ನಾವೆಲ್ಲರೂ ಒಂದೇ ಅಂತ ಹೇಳುವ ವೃತ್ತಿಯಿಂದ ಕೆಲಸ ಮಾಡಬೇಕಂದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಒಂದು ಪ್ರೆಸ್ ಕ್ಲಬ್ ಹೋಗಿ ಸುಳ್ಯಕ್ಕೆ ಬಂದಿಗೆ ಖುಷಿ ಯಾಕೆಂದರೆ ನಾವು ಇಲ್ಲಿ ಸ್ವಂತ ಕಟ್ಟಡದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲದಿದ್ದರೆ ನಾವು ಬೇರೆ ಬೇರೆ ಖಾಸಗಿಯವರ ಭವನಗಳಲ್ಲಿ ಅಲ್ಲಿ ಇಲ್ಲಿ ಪತ್ರಕರ್ತರ ಸಮಾರಂಭ ಇದಕ್ಕೆ ಖುಷಿ ಅಂತ ಹೇಳಿದ್ರೆ ನಮ್ಮದೇ ಒಂದು ಸ್ವಂತ ಕಟ್ಟಡದಲ್ಲಿ ನಮಗೆ ಪತ್ರಕರ್ತರ ಸಮಾರಂಭ ಆಗ್ತಾ ಇದೆ. ಹಾಗಾಗಿ ನನ್ನೊಂದು ಆಸೆ ಇದೆ, ಎಲ್ಲ ತಾಲೂಕುಗಳಲ್ಲಿ ಇದೇ ರೀತಿಯ ನಾವು ಮೂಡಬಿದ್ರೆಗೆ ಮುಂದೆ ಹೋಗಿ ಭೇಟಿ ಮಾಡಿದ್ದೀವಿ. ಅದು ಕೂಡ ಈಗ ಒಂದನೇ ಮಾಡಿ ಆಗ್ತಾ ಇದೆ. ಸುಳ್ಯದಲ್ಲಿ ಅವರು ಸಾರ್ವಜನಿಕರ ದೇಣಿಗೆಯಿಂದ ಸರ್ಕಾರದ ಯಾವುದೇ ನೆರವಿಲ್ಲದೆ ಯಾವ ರೀತಿಯ ಕಟ್ಟಡವನ್ನು ಕಟ್ಟಿದ್ದಾರೆ. ಅದೇ ಮಾದರಿಯಲ್ಲಿ ನಾವು ಮೂಡಬಿದ್ರೆಯಲ್ಲಿ ಯಾಕೆಂದರೆ ಸರ್ಕಾರದ ಪತ್ರಕರ್ತರ ಮಾಹಿತಿ ಪತ್ರ ಬಿಡುಗಡೆ ಮಾಡಿದ ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರಾದ ಡಾ ಉಜ್ವಲ್ ಯುಜೆ ಅವರು ಮಾತನಾಡಿ, ಸತ್ಯ ಮತ್ತು ಪ್ರಾಮಾಣಿಕವಾಗಿ ಸುದ್ದಿಯನ್ನು ಬಿತ್ತರಿಸುವ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ ಎಂದರು. ಇವತ್ತು ಪತ್ರಕರ್ತರುಗಳು ಸವಾಲುಗಳನ್ನು ಎದುರಿಸುವಂತಹ ಒಂದು ಸಂದರ್ಭ. ಈ ಪತ್ರಕರ್ತರ ಒಂದು ಅದರಲ್ಲಿ ಯಾಕೆ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಪ್ರತಿಯೊಬ್ಬನು ಇವತ್ತು ಅಪ್ಡೇಟ್ ಆಗ್ಬೇಕಾಗ್ತದೆ. ಅಪ್ಡೇಟ್ ಅಂದ್ರೆ ನಾವೇನ್ ಹೇಳೋದಂದ್ರೆ ಅಪ್ ಸ್ಕಿಲ್, ರೀಸ್ಕಿಲ್, ನ್ಯೂ ಸ್ಕಿಲ್ ಅಂತ ಹೇಳ್ತೀವಿ. ಯಾವ ಕಾರಣಕ್ಕೆ ಅಪ್ಡೇಟ್ ಆಗ್ಬೇಕು ಅಂತ ಹೇಳಿದ್ರೆ ಮಾಧ್ಯಮ ಇವತ್ತು ಡಿಜಿಟಲ್ ಕಡೆಗೆ ಸಾಗ್ತಾ ಹೋಗ್ತಾ ಇದೆ. ಮೊದಲು ಫಿಸಿಕಲ್ ಪತ್ರಿಕೆಗಳನ್ನು ಅವಲಂಬಿಸಿದವರು ಇವತ್ತು ಡಿಜಿಟಲ್ ಪತ್ರಿಕೆಗಳನ್ನು ಅವಲಂಬಿಸುತ್ತಿದ್ದಾರೆ. ನೀವು ಇವತ್ತೊಂದು ಸರ್ವೆ ಮಾಡಿ ನೋಡಿ, 30 ವರ್ಷದ ಕೆಳಗೆ ಅವರು ಎಷ್ಟು ಫಿಸಿಕಲ್ ಪತ್ರಿಕೆಗಳನ್ನು ಓದ್ತಾ ಇದ್ದಾರೆ. 30 ವರ್ಷಗಳ ಮುಂದಿನವರು ಮಾತ್ರ ನಾವು ಇವತ್ತು ಫಿಸಿಕಲ್ ಒಂದು ಪತ್ರಿಕೆಗಳನ್ನು ಓದುವಂತದ್ದು ನಾವು ನೋಡ್ತೇವೆ. 30 ವರ್ಷದ ಕೆಳಗೆ ಅವರಲ್ಲಿ ನನ್ನ ಅನಿಸಿಕೆ ಪ್ರಕಾರ 95% ಡಿಜಿಟಲ್ ವ್ಯವಸ್ಥೆಗೆ ಅಳವಡಿಸಿಕೊಂಡಿದ್ದಾರೆ. ಈ ಪತ್ರಿಕೆಗಳನ್ನು ಹಿಡಿದುಕೊಂಡು ಓದುವಂತ ವ್ಯವಸ್ಥೆ ಇಲ್ಲ. ಇದು ನಾವೆಲ್ಲರೂ, ಯಾಕಂದ್ರೆ ನಾವೆಲ್ಲರೂ ಇವತ್ತು ಯಾವ ರೀತಿ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಪತ್ರಿಕೆಗಳು ಅಂತ ಹೇಳಿದ್ರೆ ಫಿಸಿಕಲ್ ಅಂದ್ರೆ ಹಿಡ್ಕೊಂಡು ಓದ್ಕೊಂಡಿರುವಂತ ಪತ್ರಿಕೆಗಳಲ್ಲೇ ನಾವು ಹೋಗ್ತಾ ಇದ್ದೇವೆ. ಅದನ್ನು ನಾವು ಕೂಡ ಅಂದ್ರೆ ಪತ್ರಿಕಾ ವರದಿಗಾರರು ಇವತ್ತು ನಾವು ಅಪ್ಡೇಟ್ ಆಗ್ಬೇಕಾದ್ದು ಬಹಳ ಅವಶ್ಯಕತೆ. ಈ ಅಪ್ಡೇಟ್ ಮಾಡುವಂತ ಕೆಲಸವನ್ನು ಈ ಸಂಘ ವಹಿಸಿಕೊಳ್ಬೇಕಾಗ್ತದೆ ಅಂತ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸದಸ್ಯರಿಗೆ ಪೋಸ್ಟಲ್ ಇನ್ಶೂರೆನ್ಸ್ ನೋಂದಣಿ ಕಾರ್ಯಕ್ರಮವು ನಡೆಯಿತು. ಡಾ ಉಜ್ವಲ್ ಯುಜೆ, ತಾಲೂಕು ಸಂಘದ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ, ಕಾರ್ಯದರ್ಶಿ ಪದ್ಮನಾಭ ಮುಂಡೋಕಜೆ, ಕೋಶಾಧಿಕಾರಿ ಮಿಥುನ್ ಕರ್ಲಪಾಡಿ ಹಾಗೂ ಅಂಚೆ ಕಚೇರಿಯ ಸಿಬ್ಬಂದಿ ಕೃಪೇಶ್ ಅವರನ್ನು ಜಿಲ್ಲಾ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಭಾಸ್ಕರ ರೈಕಟ್ಟ, ಕೋಶಾಧಿಕಾರಿ ಬಿಎನ್ ಪುಷ್ಪರಾಜ್, ಕಾರ್ಯದರ್ಶಿ ಗಂಗಾಧರ ಕಲ್ಲಪ್ಪಳ್ಳಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷ ಲೋಕೇಶ್ ಪೆರ್ಲಂಪಾಡಿ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಶರೀಫ್ ಜಟ್ಟಿಪಳ್ಳ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸುಳ್ಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಪದ್ಮನಾಭ ಮುಂಡೋಕಜೆ ಸ್ವಾಗತಿಸಿ, ಜಿಲ್ಲಾ ಸಂಘದ ಕಾರ್ಯದರ್ಶಿ ಗಂಗಾಧರ ಕಲ್ಲಪ್ಪಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಸಂಘದ ಗೌರವಾಧ್ಯಕ್ಷ ಲೋಕೇಶ್ ಪೆರ್ಲಪಾಡಿ ವಂದಿಸಿದರು. ಉಪಾಧ್ಯಕ್ಷೆ ಪೂಜಾಶ್ರೀ ವಿತೇಶ್ ಕೋಡಿ ಕಾರ್ಯಕ್ರಮ ನಿರೂಪಿಸಿದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.
Volkswagen. Volkswagen Mangalore, Airport Road, Yeyadi, Mangalore. Volkswagen.